ಯೋಗ ದಿನಾಚರಣೆ ಅಂಗವಾಗಿ ಬ್ರಹ್ಮಾವರ ಕ್ರಾಸ್ಲ್ಯಾಂಡ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ 79ರ ಕೃಷಿಕ ಮತ್ತು ಯೋಗಪಟು ಎಡ್ತಾಡಿ ಸತೀಶ್ ಕುಮಾರ್ ಶೆಟ್ಟಿ ಅವರಿಂದ ಹಲವಾರು ಯೋಗ ಪ್ರಾತ್ಯಕ್ಷಿಕ ಮತ್ತು ಮಾಹಿತಿ ನೀಡಿದರು. ಪ್ರಾಣಾಯಾಮ, ತ್ರಿಕೋನಾಸನ, ಮತ್ಸ್ಯಾಸನ, ಭುಜಂಗಾಸನ, ಪದ್ಮಾಸನ, ಧ್ಯಾನ ಹಾಗೂ ಅನೇಕ ಕ್ಲಿಷ್ಟಕರ ಆಸನಗಳನ್ನು ಲೀಲಾಜಾಲವಾಗಿ ಮಾಡಿ ವಿದ್ಯಾರ್ಥಿಗಳನ್ನು ಮತ್ತು ಶಿಕ್ಷಕರ ಮೆಚ್ಚುಗೆ ಪಡೆದರು. ಕಾಲೇಜಿನ ಉಪ ಪ್ರಾಂಶುಪಾಲ ಬಿಜು ಜೇಕಬ್, ವಿಮಲಾ ಶೆಟ್ಟಿ, ಕಾಲೇಜಿನ ಕಚೇರಿ ಮುಖ್ಯಸ್ಥ ಅಬ್ರಾಹಿಂ ಜಾಕೋ, ಸಿಬ್ಬಂದಿ ಸತೀಶ್ ನಾಯ್ಕ್, ರೆನಿಟಾ, ಸುಧೇಂದ್ರ, ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಎ ಶೇಷಗಿರಿ ಭಟ್ ಉಪಸ್ಥಿತರಿದ್ದರು.